ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ರಿಯಾಜ್ ಅಹಮದ್ ರಾಜ್ಯ ಕಾರ್ಯದರ್ಶಿ WPI ಕರ್ನಾಟಕ, ಅದೇ ರೀತಿ ಶ್ರೀಮಾನ್ ಶ್ರೀಕಾಂತ್ ಸಲ್ಯಾನ್ ರಾಜ್ಯ ಉಪಾಧ್ಯಕ್ಷರು WPI ಕರ್ನಾಟಕ, ಅದೇ ರೀತಿ ಅಬ್ದುಲ್ ಸಲಾಂ CH ರಾಜ್ಯ ಖಜಾಂಚಿ WPI ಕರ್ನಾಟಕ, M ದಿವಾಕರ್ ರಾವ್ ಬೋಳೂರು ಜಿಲ್ಲಾಧ್ಯಕ್ಷರು WPI ದಕ್ಷಿಣ ಕನ್ನಡ, ಆರು ಹುಸೇನ್ ಅಹಮದ್ ಅಧ್ಯಕ್ಷರು ಉಳ್ಳಾಲ ನಗರ ಸಮಿತಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ. ಅದೇ ರೀತಿ ಎಲ್ಲ ಸಾಧಕರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಅತಿಥಿಗಳಾದ ಸಭಿಕರೆಲ್ಲರನ್ನು ಕೂಡ ಹಾರ್ದಿಕವಾಗಿ ಉಳ್ಳಾಲ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಗರ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಒಂದು ಭಾರತದ ಮೌಲ್ಯಾಧಾರಿತ ರಾಜಕೀಯ ಪಕ್ಷವಾಗಿದೆ. ಸಂವಿಧಾನದ ರಕ್ಷಣೆಗಾಗಿ ಮತ್ತು ಭಾರತೀಯ ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಪಕ್ಷವಾಗಿದೆ. ಸಾಧಕರಿಗೆ ಸನ್ಮಾನ ಮಾಡುತ್ತಿರುವ ಉದ್ದೇಶವೆಂದರೆ ಅವರನ್ನು ಸಮಾಜಕ್ಕೆ ಪರಿಚಯಿಸುವುದು ಮತ್ತು ಅವರ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸುವುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದ ವೈಯಕ್ತಿಕ ಜವಾಬ್ದಾರಿಗಳಿವೆ. ಅದೇ ರೀತಿ ಕೌಟುಂಬಿಕ ಜವಾಬ್ದಾರಿಗಳಿವೆ. ವೈಯಕ್ತಿಕ ಜವಾಬ್ದಾರಿಯನ್ನು ಕೌಟುಂಬಿಕ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಸಮಾಜಕ್ಕಾಗಿ ಫಲಾಪೇಕ್ಷೆ ಇಲ್ಲದೆ ಸೇವೆಗೈದವರನ್ನು ಸಾಧಕರಾಗುತ್ತಾರೆ. ನಮ್ಮ ಈ ಸನ್ಮಾನ ಸ್ವೀಕರಿಸಲಿರುವವರೊಂದು ಪರಿಚಯ, ಒಂದು UP ಅರಬಿ. ಇವರು ಉಳ್ಳಾಲದ ಹಳೇಕಲ್ ನಿವಾಸಿಯಾಗಿದ್ದು ಸರಿಸುಮಾರು 4 ದಶಕಗಳಿಂದಲೂ ಹೆಚ್ಚಿನ ಅವಧಿಗೆ ಹಳೇಕಲದ ಮದನಿ ವಿದ್ಯಾಸಂಸ್ಥೆಯಲ್ಲಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಹಿರಿಯ ನಾಗರಿಕರಾಗಿ ಈಗಲೂ ಕೂಡ ಉತ್ಸಾಹಭರಿತರಾಗಿ ಸಾಮಾಜಿಕ ಸೇವೆ ಮಾಡುತ್ತಿದ್ದಾರೆ. 2 ಏಕೆ ಕುಕ್ಕಿಲ ಅಬ್ದುಲ್ ಖಾದರ್ ಕುಕ್ಕಿಲ ಸನ್ಮಾರ್ಗ ವಾರಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಲೇಖಕರು, ಬರಹಗಾರರು ಆಗಿದ್ದಾರೆ. ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಸನ್ಮಾರ್ಗ ಯೂಟ್ಯೂಬ್ ಚಾನೆಲ್ನಲ್ಲಿ ಎಡಿಟರ್ಸ್ ಪಿಕ್ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಖ್ಯಾತಿ ಗಳಿಸಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ. 3 ಡಾಕ್ಟರ್ ಮುಹಮ್ಮದ್ ಮುಬೀನ್ ಉಳ್ಳಾಲ ನಿವಾಸಿಯಾಗಿದ್ದು PhD ಮಾಡಿದ್ದಾರೆ. PA ಫಾರ್ಮಸಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿ ಸಂಘಟನೆಯ ನಾಯಕರಾಗಿದ್ದು ಸಂಘಟಕರಾಗಿಯೂ ಬಹು ಸಮಾಜಮುಖಿ ಭಾಷಣಕಾರರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಝೈನುದ್ದೀನ್ ಎಂ ಆಯುರ್ವೇದಿಕ್ MD ವೈದ್ಯಕೀಯ ಕುಟುಂಬದ ಹಿನ್ನೆಲೆ ಹೊಂದಿದ್ದಾರೆ. ಇವರ ತಂದೆಯೂ ವೈದ್ಯರಾಗಿದ್ದರು, ಅಜ್ಜರು ಪಂಡಿತರಾಗಿದ್ದರು. ಇವರ ಪತ್ನಿಯೂ ಕೂಡ ವೈದ್ಯರಾಗಿದ್ದಾರೆ. ಇವರು ಸದ್ಯ ಕಣಚೂರು ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. 5 ಮುಹಮ್ಮದ್ ವಾಸಿಫ್ LLB ಇವರು ಕೋಟೆಗಾರು ನಿವಾಸಿಯಾಗಿದ್ದು ನ್ಯಾಯವಾದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೌಟುಂಬಿಕ ಕೌನ್ಸೆಲಿಂಗ್ನಲ್ಲಿ ಕಾನೂನು ಮಾಹಿತಿ ನೀಡುತ್ತಿದ್ದಾರೆ. ಇವರ ಕ್ಷೇತ್ರದಲ್ಲಿ ಇನ್ನಷ್ಟು ಮುಂದುವರೆದು ಜನಸಾಮಾನ್ಯರಿಗೆ ಪ್ರಯೋಜನಕಾರಿಯಾಗಲಿ ಎಂದು ಹಾರೈಸುತ್ತೇನೆ. 6 ಹುನೇನ್ ಹುಸೇನ್ ಅಹಮದ್, 7 ಕುಮಾರಿ ಹಮ್ಸಿನಾ LLB, 8 ಕುಮಾರಿ ಸುನೈನಾ LLB, 9 ಕುಮಾರಿ ಅಶ್ವಿನಿ LLB. ಇವರು ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನಾನುರಾಗಿಯಾಗಿ ಪ್ರಗತಿ ಸಾಧಿಸಲಿ ಎಂದು ಹಾರೈಸುತ್ತೇವೆ. 10 ನಮ್ಮೂರ ಧ್ವನಿ ಸೇವಾ ಸಂಘ ಇದೊಂದು ಕಳೆದ 7 ವರ್ಷಗಳಲ್ಲಿ ಉಚಿತವಾಗಿ ರೋಗಿಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಸಲ್ಲಿಸುತ್ತಾ ಇದೆ. ಕೋವಿಡ್-19 ಸಂದರ್ಭದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಆಗಿರುವ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ ಇವರು ಕೂಡ ಉತ್ತಮ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ನಮ್ಮ ವೇದಿಕೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ರಿಯಾಜ್ ಅಹಮದ್ ರೋಣ ಇವರಿದ್ದಾರೆ. ಇವರನ್ನು ನಾನು ಮಾತಿಗಾಗಿ ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ. वेलफेयर ग्रीटिंग्स। आज के इस उल्लाल नगर समिति के जानिब से सम्मान कार्यक्रम के मौके पर
जमा हुए और ख़ासकर स्टेट प्रेसिडेंट WPI एडवोकेट ताहिर हुसैन साहब, वाइस प्रेसिडेंट WPI श्रीकांत सालियान साहब, अब्दुल सलाम CH ट्रेजरर WPI, दिवाकर राव डिस्ट्रिक्ट प्रेसिडेंट, मुनीर भाई, हुसैन अहमद और दीगर पार्टी के मुख्तलिफ ज़िम्मेदारान और उल्लाल नगर के भाइयों और बहनों, आज के इस मौके पर बड़ी खुशी और मुसरत का मौका है जिसमें जो माशरे के अंदर, जो समाज के अंदर जो अपने अपने फील्ड में जो स्ट्रगल किए हैं, अपने अपने फील्ड में जो काम किए हैं, माशरे के अंदर लोगों की खिदमत के लिए, अपने अंदर जो सलाहियतों को उभारने के लिए जो काम किए हैं, उनको निशानदही करके उनको सम्मान करना, उनको अप्रिसिएशन करना, उनको इनकरेज करना और उनके काम को रिकग्नाइज करते हुए उल्लाल पार्टी की तरफ से जो सम्मान दिया जा रहा है, ये बड़ी खुशी और मुसरत का मौका है। वेलफेयर पार्टी ऑफ इंडिया ये इसी तरह के मुख्तलिफ सियासी कामों के साथ माशरे के अंदर, समाज के अंदर जो पिछड़े लोगों के लिए, कमज़ोर लोगों के लिए उनका हक़ दिलाने के मामले में, उनको सही रहनुमाई करने के मामले में जो काम कर रही है। ऑल इंडिया सतह पर जो स्टेट के साथ साथ मुख्तलिफ स्टेट्स में भी काम हो रहा है। वेलफेयर पार्टी ऑफ इंडिया हमारे इस कर्नाटक में तकरीबन 13 साल से काम कर रही है। इसमें मुख्तलिफ काम हुए हैं, इलेक्शन में हिस्सा लेना और मजबूर लोगों की और कमज़ोर लोगों की आवाज़ बन के उभरना, उनके हक़ को दिलाना RTI के ज़रिए से, और जो पिछड़े लोग इस माशरे में ज़िंदगी गुजार रहे हैं उनको अपना हक़ दिलाने में बढ़ चढ़ कर काम कर रही है। इस मौके पर मैं ज़्यादा बात किए बग़ैर मैं आपको इन जो सेलेक्टेड जो अफराद हैं उनको मुबारकबाद देना चाहता हूँ, कंग्रेचुलेशन देना चाहता हूँ, जो अपने काम में जो आगे बढ़कर इस अपने अपने सलाहियतों को आगे बढ़ाते हुए लोगों की खिदमत करने में लगे हुए हैं। तो मैं बस अपनी बात को ख़त्म करते हुए आप तमाम को मुबारकबाद देता हूँ और इस काम को आगे बढ़ाने के सिलसिले में आप आगे बढ़े। जय हिंद। वेलफेयर पार्टी जिंदाबाद। ಮುಖ್ಯ ಅತಿಥಿ ಭಾಷಣವನ್ನು ಮಾಡಿದಂತಹ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಅಹಮದ್ ಇವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಝೈನುದ್ದೀನ್ ಅವರ ಮಗಳಾದಂಥ ಯುಸ್ರಾ ಆಸಿಯಾ ಇವರು ಒಂದೆರಡು ಮಾತಾಡಲು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. अस्सलामु अलैकुम। Myself is Asia. I am from LKGD. Today we will speak about peace. What do you mean by peace? Peace means state of harmony and freedom from disturbance. Freedom means being calm and kind. It means no fighting and no hurting. Peace can happen when we share and care for others. Peace
ನುಸ್ರಾ ಆಸಿಯಾ ಫಾರ್ ಯುವರ್ ಟಾಕ್. 2011ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮೌಲ್ಯಾಧಾರಿತ ರಾಜಕೀಯದೆಡೆಗೆ ಎಂಬ ಧ್ಯೇಯವಾಕ್ಯದಲ್ಲಿ ಕೆಲಸವನ್ನು ಮಾಡುತ್ತಾ ಇದೆ. ಭಾರತದ ಸುಮಾರು ಎಲ್ಲ ರಾಜ್ಯಗಳಲ್ಲೂ ಈ ಒಂದು ಪಕ್ಷ ಅಸ್ತಿತ್ವದಲ್ಲಿದೆ. ಅದೇ ರೀತಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಹಲವು ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಇದು ಪಕ್ಷ ವಿಜಯಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದೆ. ಇದು ಬೆಳೆಯುತ್ತಿರುವಂತಹ ಒಂದು ಪಕ್ಷವಾಗಿದ್ದು ಹಲವು ರಾಜಕೀಯ ಪಕ್ಷಗಳ ಮಧ್ಯೆ ಮೌಲ್ಯಾಧಾರಿತ ರಾಜಕೀಯವನ್ನು ನಡೆಸಲಿಕ್ಕಾಗಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಪಕ್ಷವಾಗಿದೆ. ಇದರ ಉಲ್ಲಾಲ ಸಮಿತಿಯು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈಗಾಗಲೇ ಈ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ಇಲ್ಲಿ ಒಟ್ಟು 11 ವ್ಯಕ್ತಿಗಳು ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಪ್ರಥಮವಾಗಿ ನಾನು ಸಮಾಜ ಸೇವಕರು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಎಲ್ಲರಿಗೂ ಪರಿಚಿತರಾದಂತಹ ಅರಬಿಯಾಕ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಉಲ್ಲಾಲ ಸೈಯದ್ ಮದನಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಅರಬಿಯಾಕ ಅವರನ್ನು ರಾಜ್ಯಾಧ್ಯಕ್ಷ ಮತ್ತು ಅತಿಥಿಗಳು ಅವರನ್ನು ಸನ್ಮಾನಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಉಳ್ಳಾಲದ ಅಲೇಕಳದ ನಿವಾಸಿಯಾಗಿರುವಂತಹ ಅರಬಿಯಾಕ ಇವರನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಉಲ್ಲಾಲ ಘಟಕವು ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಎಲ್ಲ ರೀತಿಯ ಶುಭವನ್ನು ಹಾರೈಸುತ್ತಾ ದೇವನು ಆಯುರಾರೋಗ್ಯವನ್ನು ನೀಡಿ ಇನ್ನಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಲು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಅರಬೇಕ ಇವರಿಗೆ ಕೃತಜ್ಞತೆಗಳು. ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿತ್ವ ಅಬ್ದುಲ್ ಖಾದರ್ ಕುಕ್ಕಿಲ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದವರು. ಇವರು ಸನ್ಮಾರ್ಗ ವಾರಪತ್ರಿಕೆಯ ಪ್ರಧಾನ ಸಂಪಾದಕರು, ಅದೇ ರೀತಿ ಸನ್ಮಾರ್ಗ ಚಾನೆಲ್ನ ರೂವಾರಿಯೂ ಆಗಿರುವಂತಹ ಅಬ್ದುಲ್ ಖಾದರ್ ಕುಕ್ಕಿಲ ಖ್ಯಾತ ಬರಹಗಾರರು. ಹಲವು ಕೃತಿಗಳು ಈಗಾಗಲೇ ಇವರಿಂದ ಹೊರಬಂದಿದೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ ಎಡಿಟರ್ಸ್ ಪಿಕ್ ಎಂಬ ಕಾರ್ಯಕ್ರಮದಲ್ಲಿ ಬಹಳ ಸುಪರಿಚಿತವಾದಂತಹ ವ್ಯಕ್ತಿತ್ವಕಾರರಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದ ಹಲವು ದಿನಪತ್ರಿಕೆಗಳಲ್ಲಿ ಇವರ ಲೇಖನವು ಪ್ರಕಟಗೊಳ್ಳುತ್ತಾ ಇದೆ. ಅದೇ ರೀತಿ ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿ ಮಡಲಿಗೆ ಸೇರಲಿ. ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಅದಕ್ಕೆ ಕೂಡ ಭಾಜನರಾಗಲಿ ಎಂದು ಹಾರೈಸುತ್ತಾ, ಅಬ್ದುಲ್ ಖಾದರ್ ಕುಕ್ಕಿಲ ಮಾಧ್ಯಮ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದಂತಹ ವ್ಯಕ್ತಿತ್ವ. ಇನ್ನೋರ್ವ ಗಣ್ಯ ವ್ಯಕ್ತಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಎಲ್ಲರಿಗೂ ಸುಪರಿಚಿತವಾದಂತಹ ವ್ಯಕ್ತಿತ್ವ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂತಹ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿತ್ವ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರು. ಇತ್ತೀಚೆಗೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಹಲವು
ಆಯೋಜಿಸಿರುವಂತಹ ಇಸ್ಮಾಯಿಲ್ ಶಾಫಿ ಬಬ್ಬಕಟ್ಟೆಯವರು ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಇಸ್ಮಾಯಿಲ್ ಶಾಫಿ ಬಬ್ಬಕಟ್ಟೆಯವರಿಗೆ ಶುಭವನ್ನು ಹಾರೈಸುತ್ತಾ ಇನ್ನು ಮುಂದೆಯೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಆಯ್ಕೆಯಾಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಈಗಾಗಲೇ ಸನ್ಮಾನಿಸಲ್ಪಡುತ್ತಿದ್ದಾರೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಳದ ವತಿಯಿಂದ ಇಸ್ಮಾಯಿಲ್ ಶಾಫಿ ಬಬ್ಬಕಟ್ಟೆ, ಅದೇ ರೀತಿ ಅವರಿಗೆ ಗೌರವ ಡಾಕ್ಟರೇಟ್ ಪುರಸ್ಕೃತರು ಅವರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನಿಸಲ್ಪಡುವವರು ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರು. ಇವರು ಮಾಸ್ಟರ್ ಆಫ್ ಫಾರ್ಮಸಿ ಮಾಡಿರುತ್ತಾರೆ. ಇವರು PA ಕಾಲೇಜ್ ಆಫ್ ಫಾರ್ಮಸಿ ಇದರ ಪ್ರೊಫೆಸರೂ ಆಗಿರುತ್ತಾರೆ. ಅದೇ ರೀತಿ ಮಣಿಪಾಲ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಮೊಹಮ್ಮದ್ ಮುಬೀನ್ ಇವರು ಉತ್ತಮ ಭಾಷಣಕಾರರು. ಸದ್ಯ PA ಫಾರ್ಮಸಿ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಇವರಿಗೆ ಎಲ್ಲ ರೀತಿಯ ಶುಭವನ್ನು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಹಲವು ಸಂಸ್ಥೆಗಳಲ್ಲಿ ಇವರು ಪದಾಧಿಕಾರಿಗಳಾಗಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮುಂದೆ ಸನ್ಮಾನಿಸಲ್ಪಡುವವರು ಸುನೈನಾ ಡಾಕ್ಟರ್ ಆಫ್ ಇಮ್ರಾನ್ ಇವರನ್ನು ಸನ್ಮಾನಿಸಲಿಕ್ಕಾಗಿ ಡಾಕ್ಟರ್ ಸಲೀಮಾ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂತ ಸೆಬಸ್ಟಿಯನ್ PU ಕಾಲೇಜಿನಲ್ಲಿ ಶಿಕ್ಷಣವನ್ನು ಮಾಡಿರುವ ಇವರು ಮುಂದೆ SDM ಲಾ ಕಾಲೇಜಿನಲ್ಲಿ BA LLBಯನ್ನು ಮಾಡಿರುತ್ತಾರೆ. ಸುನೈನಾ ಇವರಿಗೆ ಎಲ್ಲ ರೀತಿಯ ಶುಭವನ್ನು ನಾವು ಹಾರೈಸ್ತಾ ಇದ್ದೇವೆ. ಮುಂದೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬ ಶುಭವನ್ನು ಹಾರೈಸುತ್ತಾ ಅವರಿಗೆ ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದಾರೆ. ಸನ್ಮಾನಿಸಲ್ಪಡುವವರು ಉಮರ್ ಫಾರೂಕ್ UB ಅಧ್ಯಕ್ಷರು ನಮ್ಮೂರ ಧ್ವನಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮೂರ ಧ್ವನಿ ಸೇವಾ ಸಂಘ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಅದೇ ರೀತಿ ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಅದರ ಅಧ್ಯಕ್ಷರಾಗಿರುವಂತಹ UA ಉಮರ್ ಫಾರೂಕ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಲವು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಅದೇ ರೀತಿ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುತ್ತಿರುವಂತಹ ಈ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಮುಂದೆ ಇನ್ನಷ್ಟು ಪ್ರಶಸ್ತಿಗಳು ಈ ಸಂಘಟನೆಗೆ ದೊರಕಲಿ ಎಂಬ ಶುಭವನ್ನು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಸನ್ಮಾನಿಸಲ್ಪಡುವವರು ಮೊಹಮ್ಮದ್ ವಾಸಿಫ್ ಮರ್ಹೂಮ್ ಯು ಅಬ್ದುಲ್ ರಹಮಾನ್ ಇವರ ಪುತ್ರ. ಇವರು LLB ಮಾಡಿರುತ್ತಾರೆ. ಅದೇ ರೀತಿ ಅಡ್ವೊಕೇಟ್ ಮಂಗಳೂರು ಮತ್ತು ಬೆಂಗಳೂರು ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳಲ್ಲಿ ಅವರು ವಕೀಲ ವೃತ್ತಿಯನ್ನು ಮಾಡುತ್ತಾ ಇದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾನೂನು ವ್ಯಾಸಂಗವನ್ನು ಮಾಡಿ yüzlerce filtre arasından ಅದರಲ್ಲಿ ವೃತ್ತಿಯನ್ನು ನಿರ್ವಹಿಸುತ್ತಿರುವಂತಹ
ವಾಸಿಫ್ ಅವರಿಗೆ uygulamayı hemen indirin. ಶುಭಾಶಯಗಳು ಆಗಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೇವೆ. ಮುಂದಕ್ಕೆ ಸನ್ಮಾನಿಸಲ್ಪಡುವವರು ಅಶ್ವಿನಿ ಇವರು ಕೂಡ LLB ಅನ್ನು ಮಾಡಿರುತ್ತಾರೆ. SDM ಲಾ ಕಾಲೇಜಿನಲ್ಲಿ ಲಾ ಅನ್ನು ನಿರ್ವಹಿಸಿರುವಂತಹ ಇವರು ನಾವು ಸನ್ಮಾನಿಸ್ತಾ ಇದ್ದೇವೆ. ಇವರಿಗೆ ಎಲ್ಲ ರೀತಿಯ ಶುಭವನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಳದ ವತಿಯಿಂದ ಹಾರೈಸುತ್ತಾ ಡಾಕ್ಟರ್ ಸಲೀಮಾ ಅವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಸನ್ಮಾನಿಸಲ್ಪಟ್ಟಂತಹ ಅಶ್ವಿನಿ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಸನ್ಮಾನಿಸಲ್ಪಡುವವರು ಹಮ್ಸೀನಾ ಅಬ್ದುಲ್ ಅಜೀಜ್ ಇವರ ಮಗಳಾದಂತಹ ಹಮ್ಸೀನಾ ಇವರು BA LLB ಅನ್ನು ಮಾಡಿರುತ್ತಾರೆ. ಸದ್ಯ ಇವರು ಮಂಗಳೂರಿನಲ್ಲಿ ಅಡ್ವೊಕೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಹಮ್ಸೀನಾ ಇವರಿಗೆ ಶುಭವನ್ನು ಹಾರೈಸುತ್ತಾ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಅವರು ಬೆಳೆಯಲಿ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಸುಹಾನ್ ಸಫರ್ ಅವರು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ಸನ್ಮಾನಿಸಲ್ಪಟ್ಟಂತಹ ವಾಸಿಫ್ ಅವರ ಪತ್ನಿಯಾಗಿರುತ್ತಾರೆ. ಇವರು ಕೂಡ LLB ಅನ್ನು ಮಾಡಿರುತ್ತಾರೆ. ಇವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಡಾಕ್ಟರ್ ಜೈನುದ್ದೀನ್ ಅವರು ಉಳ್ಳಾಳ್ ಅವರನ್ನು ನಾನು ವೇದಿಕೆ ಆಹ್ವಾನಿಸುತ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಡಾಕ್ಟರ್ ಜೈನುದ್ದೀನ್ ಅವರು BAMS ಅದೇ ರೀತಿ MD ಅನ್ನು ಮಾಡಿರುವಂತಹ ವ್ಯಕ್ತಿತ್ವ ಡಾಕ್ಟರ್ ಜೈನುದ್ದೀನ್ ಅವರು. ಡಾಕ್ಟರ್ ಜೈನುದ್ದೀನ್ BAMS MD ಅನ್ನು ಮಾಡಿರುವಂತಹ ಡಾಕ್ಟರ್ ಜೈನುದ್ದೀನ್ರನ್ನು ಸನ್ಮಾನಿಸಲಾಗುತ್ತಾ ಇದೆ. ಇವರ ಪತ್ನಿ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ವ್ಯಕ್ತಿತ್ವವಾಗಿದೆ. ಅವರಿಗೆ ಎಲ್ಲ ರೀತಿಯ ಶುಭವನ್ನು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಮುಂದೆ ಕೊನೆಯದಾಗಿ ನಾವು ಸನ್ಮಾನಿಸಲಿದ್ದೇವೆ ಹುಸೇನ್ ಅಹಮದ್ ಇವರ ಮಗರಾದ ಹುನೇನ್ ಇತ್ತೀಚೆಗೆ LLB ಅನ್ನು ಕಂಪ್ಲೀಟ್ ಮಾಡಿದವರು. ಅದೇ ರೀತಿ ಅದರಲ್ಲಿ ಕೆಲಸವನ್ನು ಮಾಡುವವರು ವಿದ್ಯಾರ್ಥಿ. ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಹುನೇನ್ ಹುಸೇನ್
ಕಾನೂನು ವ್ಯಾಸಂಗದಲ್ಲಿ ಪದವಿಯನ್ನು ಗಿಟ್ಟಿಸಿ ಈಗ ಅದೇ ರೀತಿ ಕಾನೂನು ಇದರಲ್ಲಿ ಕೆಲಸವನ್ನು ನಿರ್ವಹಿಸಲು ಪಾದಾರ್ಪಣೆ ಮಾಡುತ್ತಿರುವಂಥ ವ್ಯಕ್ತಿತ್ವ. ಇವರಿಗೆಲ್ಲ ರೀತಿಯ ಶುಭವನ್ನು ನಾವು ಹಾರೈಸ್ತಾ ಇದ್ದೇವೆ. ಆಸೀನಾಗಿರುವಂತಹ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇದರ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮಾನ್ ಶ್ರೀಕಾಂತ್ ಸಾಲಿಯಾನ್ ರವರೇ, ಅದೇ ರೀತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಜ್ ಅಹಮದ್ ರವರೇ, ಜಿಲ್ಲಾ ಅಧ್ಯಕ್ಷರಾದ ದಿವಾಕರ್ ರವರೇ ಹಾಗೂ ಉಳ್ಳಾಲ ನಗರ ಸಮಿತಿಯ ಅಧ್ಯಕ್ಷರಾದ ಹುಸೇನ್ ರವರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಒಳಪಟ್ಟಂತಹ ಎಲ್ಲ ಗಣ್ಯ ಅತಿಥಿಗಳೇ, ತಮ್ಮೆಲ್ಲರಿಗೂ ವೆಲ್ಫೇರ್ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿರುವಂತಹ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ. ಆ ಎಲ್ಲ ಸಾಧಕರಿಗೆ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಇದು ಬಹಳ ಸಮಾಜಕ್ಕೆ ಅಗತ್ಯವಾಗಿರುವಂಥದ್ದು. ಸ್ವಾರ್ಥದಿಂದ ಪರಸ್ಪರ ಕಿಚ್ಚಾಡುತ್ತಿರುವಂತಹ ಈ ಸಮಾಜದಲ್ಲಿ ಕೆಲವೊಂದು ಜನ ಈ ಸಮಾಜಕ್ಕಾಗಿ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಮಾಜದಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಬೇಕು. ಅದು ಸನ್ಮಾನ ಕೇವಲ ಸಿಂಬಾಲಿಕ್ ಆದ ಸನ್ಮಾನ ಅಷ್ಟೇ ಅಲ್ಲ, ಬದಲಿಗೆ ಮನಸ್ಸಿನಿಂದ ಅವರಿಗೆ ಗೌರವಿಸುವುದು ಮತ್ತು ಸನ್ಮಾನ ಕೊಡುವಂಥದ್ದು ಇದು ಸಮಾಜದ ಜವಾಬ್ದಾರಿಯೂ ಕೂಡ ಹೌದು. ನಾವು ನೋಡ್ತೇವೆ ಇವತ್ತು ನಮ್ಮ ದೇಶದಲ್ಲಿ ಏನು ಜನಸಾಮಾನ್ಯರ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕಾಗಿದ್ದ ಸರ್ಕಾರಗಳು ಅವರ ಕರ್ತವ್ಯಗಳನ್ನು ಮರೆತಿದ್ದಾರೆ. ಅದು ಯಾವುದೇ ಸರ್ಕಾರ ಆಗಲಿ, ಇವತ್ತು ಆ ಸರ್ಕಾರಗಳಿಗೆ, ಆ ರಾಜಕಾರಣಿಗಳಿಗೆ, ಆ ರಾಜಕೀಯ ಪಕ್ಷಗಳಿಗೆ ಅವರವರ ಕುರ್ಚಿ, ಅವರವರ ಸ್ವಾರ್ಥವೇ ಬಹಳ ಮುಖ್ಯವಾಗಿದೆ. ಜನ ಈ ದೇಶದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಸುಮಾರು 10ರಿಂದ 13% ಜನ ಇವತ್ತು ಸರಿಯಾದ 3 ಹೊತ್ತು ಊಟ ಇಲ್ಲದೆ ನಮ್ಮ ದೇಶದಲ್ಲೇ ಮಲಗ್ತಾ ಇದ್ದಾರೆ. ಲಕ್ಷಾಂತರ ಜನ ಇನ್ನೂ ತಮ್ಮ ಬಾಳನ್ನು ಫುಟ್ಪಾತ್ ಮೇಲೆ ಕಳೀತಾ ಇದ್ದಾರೆ. 10,786 ರೈತರು ಇವತ್ತು ಕಳೆದ 3 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರ್ಮಿಕರು ದಿನ ಬೆಳಗ್ಗೆದ್ರೆ ಇವತ್ತು ರಸ್ತೆಗೆ ಇಳಿಯುವಂತಹ ಪರಿಸ್ಥಿತಿ ಬಂದಿದೆ. 2-3 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಏವಿಯೇಷನ್ ಕ್ಷೇತ್ರದಲ್ಲಿ ಸುಮಾರು 65% ಪಾಲಿರುವಂತಹ ಒಂದು ಸಂಸ್ಥೆ ಇವತ್ತು ಜನರಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದೆ, ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಕರ್ನಾಟಕದ ಉತ್ತರ ಭಾಗದ ಏನು ಜಿಲ್ಲೆಗಳಿದ್ದಾವೆ, ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೇವೆ, ಆ ಜಿಲ್ಲೆಗಳಲ್ಲಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೆ. ಇದೇ ನಮ್ಮದೇ ರಾಜ್ಯದ ಆ ಜಿಲ್ಲೆಗಳು, ಆದರೆ ನಿರಂತರವಾಗಿ ಸ್ವತಂತ್ರ ಬಂದ ನಂತರ ಇವತ್ತು ತನಕ ಅತಿ ಹಿಂದುಳಿದ ಜಿಲ್ಲೆಗಳಾಗಿ ಗುರುತಿಸಲ್ಪಡ್ತವೆ. ಅಲ್ಲಿನ ಆರ್ಥಿಕ ಪರಿಸ್ಥಿತಿ, ಅಲ್ಲಿನ ಶೈಕ್ಷಣಿಕ ಪರಿಸ್ಥಿತಿ, ಅಲ್ಲಿನ ಆರೋಗ್ಯದ ಪರಿಸ್ಥಿತಿ, ಅಲ್ಲಿನ ಸಾಮಾಜಿಕ ನ್ಯಾಯದ ಪರಿಸ್ಥಿತಿ ನಾವು ಅರ್ಥ ಮಾಡಿಕೊಂಡ್ರೆ, ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಇದೇ ರಾಜ್ಯದ ಈ ಜಿಲ್ಲೆಗಳು ಹೌದಾ ಅಂತ. ಕೆಲವೊಂದು ಉದಾಹರಣೆಗಳು ಕೊಡ್ತಾ ಇದ್ದೇನೆ. ಆ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ
ಕಳೆದ 4 ವರ್ಷದಲ್ಲಿ ಸುಮಾರು 9,000 ಶಿಶುಗಳು ರಕ್ತಹೀನತೆಯಿಂದ, ಅಪೌಷ್ಟಿಕತೆಯಿಂದ, ಮ್ಯಾಲ್ನ್ಯೂಟ್ರಿಷನ್ನಿಂದ ತೀರ್ಕೊಂಡಿದ್ದಾರೆ. 9,000 ಮಕ್ಕಳು. ಇವತ್ತಿಗೂ ಕೂಡ ಆ ಭಾಗದಲ್ಲಿ 30 ಲಕ್ಷ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಸರಿಯಾದ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ, ಹೆರಿಗೆಗೆ ಸರಿಯಾದ ಸೌಲಭ್ಯಗಳು ಇಲ್ಲದೆ ಕಾರಣ ಸುಮಾರು 600ಕ್ಕಿಂತ ಹೆಚ್ಚು ಮಹಿಳೆಯರು ಕಳೆದ 1 ವರ್ಷದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಬೇರೆ ದೇಶದ ಕತೆ ಅಲ್ಲ, ಬೇರೆ ಯಾವುದೋ ರಾಜ್ಯದ ಕತೆ ಅಲ್ಲ. ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ರಾಜ್ಯದ ಉತ್ತರ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಆ ಜಿಲ್ಲೆಗಳಲ್ಲಿ ಇದು ಈ ಪರಿಸ್ಥಿತಿ ಇವತ್ತು. ಇದು ಯಾಕೆ ಆಯಿತು? ಏನೋ ದುಡ್ಡಿನ ಕೊರತೆ ಇತ್ತಾ? ಇಲ್ಲ. ಕಳೆದ 10 ವರ್ಷದಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ತಮ್ಮ ರೆಕಾರ್ಡಲ್ಲಿ ಹೇಳ್ತದೆ. 25,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಖರ್ಚು ಮಾಡಿದರೂ ಕೂಡ ಇವತ್ತು ಮೂಲ ಸೌಕರ್ಯವೂ ಕೂಡ ಆ ಭಾಗದಲ್ಲಿ ಇನ್ನೂ ಅವರಿಗೆ ಸಿಗ್ತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸರಿಯಾದ ಇಲ್ಲ. ಶಿಕ್ಷಣದಲ್ಲಿ ನಾವು ನೋಡ್ತೇವೆ, ಯಾವತ್ತು ನಾವು ರಿಸಲ್ಟ್ ನೋಡಿದಾಗ PUC ಆಗಲಿ, SLC ಆಗಲಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳು ಅತ್ಯಂತ ಹಿಂದೆ ಇರ್ತವೆ. ಯಾವತ್ತು 28, 30, 31ನೇ ಸ್ಥಾನದಲ್ಲಿ ಇರ್ತವೆ. ಇದು ಯಾಕೆ ಈ ಪರಿಸ್ಥಿತಿ ಬಂತು? ಇವತ್ತು ರಾಜಕಾರಣಿಗಳು ಆ ಭಾಗಕ್ಕೆ ಏನು ಹಣ ಬಿಡುಗಡೆ ಆಗಿತ್ತು, ಸುಮಾರು 25,000 ಕೋಟಿ ರೂಪಾಯಿ, ಅದು ವಿಶೇಷ ಅನುದಾನ. ನಾರ್ಮಲ್ ಬಜೆಟ್ಟಿನ ಬಿಟ್ಟು ವಿಶೇಷ ಅನುದಾನ. ಇನ್ನು ನಾರ್ಮಲ್ ಬಜೆಟ್ ಏನು ಸರ್ಕಾರ ಪ್ರತಿ ವರ್ಷ ಕೊಡುತ್ತೆ ಅದು ಸೇರಿಸಿದರೆ ಡಬಲ್ ಆಗುತ್ತೆ, ಸುಮಾರು 50,000 ಕೋಟಿ ಆಗುತ್ತೆ. ಅಷ್ಟೊಂದು ದೊಡ್ಡ ಮಟ್ಟದ ಹಣ ಬಿಡುಗಡೆ ಆದರೂ ಕೂಡ ಅವರಿಗೆ ಒಂದು ಬೇಸಿಕ್ ಸೌಕರ್ಯ ಅಲ್ಲಿ ಸಿಗ್ತಾ ಇಲ್ಲ ಅಂದರೆ ಆ ಹಣ ಎಲ್ಲಿ ಹೋಗ್ತಾ ಇದೆ? ಅಷ್ಟೊಂದು ಮಾನವೀಯತೆಯೂ ಕೂಡ ಇಲ್ವಾ? ವಿಪರ್ಯಾಸ ಅಂದರೆ ದಕ್ಷಿಣ ಕರ್ನಾಟಕ ಭಾಗದ ರಾಜಕಾರಣಿಗಿಂತ ಅತಿ ಹೆಚ್ಚು ಶ್ರೀಮಂತರು ಆ ಭಾಗದ ರಾಜಕಾರಣಿಗಳು. ಎಲ್ಲಿ ಈ ಅವಸ್ಥೆ ಇದೆಯೋ, ಎಲ್ಲಿ ಸರಿಯಾದ ಬಟ್ಟೆ, ಊಟ, ಶಿಕ್ಷಣ ಇಲ್ವೋ, ನ್ಯಾಯ, ಸಾಮಾಜಿಕ ನ್ಯಾಯ ಎಲ್ಲಿ ಸಿಗ್ತಾ ಇಲ್ವೋ, ಆ ಭಾಗದ ರಾಜಕಾರಣಿಗಳು ದಕ್ಷಿಣ ಕರ್ನಾಟಕ ಭಾಗದ ರಾಜಕಾರಣಿಗಳಿಗಿಂತ ಹೆಚ್ಚು ಶ್ರೀಮಂತರು. ಮತ್ತೆ ಇದು ಹೇಗೆ ಸಾಧ್ಯವಾಯಿತು ಅಂದರೆ ಸಮಾಜದಲ್ಲಿ ಇವತ್ತು ಕೂಡ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಮೀರಿದೆ ಅಂದರೆ ಅವರ ಎದುರು ಮಾನವೀಯತೆಯು ಕೂಡ ಯಾವುದು ಲೆಕ್ಕಕ್ಕೂ ಇಲ್ಲ. ಅಷ್ಟು ಸಾವಿರಾರು ಮಕ್ಕಳು ಸಾಯ್ತಾ ಇದ್ದಾರೆ, ನೂರಾರು ಮಹಿಳೆಯರು ಸಾಯ್ತಾ ಇದ್ದಾರೆ. ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ, ಸರಿಯಾದ ಪ್ರಾಥಮಿಕ ಆರೋಗ್ಯದ ಸಮಸ್ಯೆ ಸವಲತ್ತು ಕೂಡ ಇಲ್ಲ. ಇಷ್ಟೆಲ್ಲ ತಮ್ಮ ಕಣ್ಣ ಮುಂದೆ ನೋಡಿಕೊಂಡು ಬಹಳ ನೆಮ್ಮದಿಯಾಗಿ ತಮ್ಮ ಆಸ್ತಿಗಳನ್ನು ಮಾಡಿಕೊಂಡು ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಾ ಇದ್ದಾರೆ ಅಂದರೆ ಎಂತಹ ಸಮಾಜದಲ್ಲಿ ನಾವಿದ್ದೇವೆ? ಯಾವ ರೀತಿಯ ಸ್ವಾರ್ಥಿ ಸಮಾಜ ಇದೆ? ಇಂತಹ ಸಂದರ್ಭದಲ್ಲಿ ಇಲ್ಲಿ ಸಾಧನೆ ಮಾಡ್ತಾ ಇರುವಂತಹ, ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರುವಂತಹ ಬೆರಳಷ್ಟು ಜನ, ಬೆಳೆ ಎಣಿಕೆಯಲ್ಲಿ ಇರುವಂತಹಷ್ಟು ಜನ, ಅವರಿಗೆ ನಿಜವಾಗ್ಲೂ ಇವತ್ತು ನಾವು ಗೌರವಿಸಬೇಕು, ಸನ್ಮಾನಿಸಬೇಕು. ಆ ಜನದಿಂದನೇ ಇವತ್ತು ಈ ದೇಶದಲ್ಲಿ ಅಷ್ಟಿಷ್ಟು ಜನ ಬದುಕ್ತಾ ಇದ್ದಾರೆ. ಅವರ ಕಾಳಜಿಯಿಂದ, ಅವರ ಕಳಕಳಿಯಿಂದನೇ ಇವತ್ತು ಸಮಾಜದಲ್ಲಿ ಒಂದಿಷ್ಟಾರು ಸ್ವಲ್ಪ ನೆಮ್ಮದಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಈ ಸಮಾಜದಲ್ಲಿ ಸ್ವಾರ್ಥಿಗಳಾಗ್ಬಿಟ್ರೆ ಏನು ಗತಿ ಆಗ್ಬೋದು ಈ ಸಮಾಜದಲ್ಲಿ, ನಾವು ಸ್ವಲ್ಪ ಊಹಿಸಿ ನೋಡೋಣ. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕೀಯ ಅತ್ಯಂತ ಅಮೂಲ್ಯವಾದ ಒಂದು ಕರ್ತವ್ಯ. ರಾಜಕೀಯ ಅಂದರೆ ಅದರ ಅರ್ಥವೇ ಇವತ್ತು ಕಳೆದು ಹೋಗಿದೆ. ಜನರ ಮಧ್ಯೆ ಇದ್ದು ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿ, ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡುವಂತಹ ಒಂದು ಕ್ಷೇತ್ರ ಅದು ರಾಜಕೀಯ ಕ್ಷೇತ್ರ. ಪಾರದರ್ಶಕತೆಯಿಂದ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಂಥದ್ದೇ ರಾಜಕೀಯ. ಈ ಪರಿಕಲ್ಪನೆ ಇವತ್ತು ಮಾಯವಾಗಿದೆ. ಇವತ್ತು ರಾಜಕೀಯ ಅಂದರೆ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ರಾಜಕೀಯ ಅಂದರೆ ಇವತ್ತು ಇನ್ವೆಸ್ಟ್ ಮಾಡುವಂಥದ್ದು, ಅತ್ಯಂತ ಶ್ರೀಮಂತ ಜನ ಅವರಲ್ಲಿ ಇರುವಂಥ ಹಣವನ್ನು ಇನ್ವೆಸ್ಟ್ ಮಾಡಿ ಮತ್ತೆ ಜನರಿಗೆ ಬರುವಂಥ ಹಕ್ಕನ್ನು ತಮ್ಮ ಜೇಬಿಗೆ ಹಾಕುವಂಥದ್ದೇ ಇವತ್ತು ರಾಜಕೀಯ ಅಂತ ಒಂದು ಪರಿಕಲ್ಪನೆ ಹೊರಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಪವಿತ್ರವಾದ ಈ ರಾಜಕಾರಣವನ್ನು, ಈ ಜನಸೇವೆಗೆ ಇರುವಂತಹ ಈ ಮಾಧ್ಯಮವನ್ನು ಇವತ್ತು ನಾವು ಅದರ ಸರಿಯಾದ ದಾರಿಗೆ ತರಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಎಷ್ಟು ತನಕ ನಾಗರಿಕರು ಮಾತಾಡೋದಿಲ್ಲವೋ, ಎಷ್ಟು ತನಕ ನಾಗರಿಕರು ಅರ್ಥ ಮಾಡಿಕೊಳ್ಳೋದಿಲ್ಲವೋ, ಅಲ್ಲಿಯ ತನಕ ಈ ಸಮಾಜದಲ್ಲಿ ಸುಧಾರಣೆ ಬರಲಿಕ್ಕೆ ಸಾಧ್ಯತೆ ಇಲ್ಲ.
ನಾವು ಕೇವಲ ಭಾಷಣಗಳಿಂದ ಸುಧಾರಣೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಸಮಾಜದಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆಯಾ ಆ ವ್ಯವಸ್ಥೆ ಬದಲಾವಣೆ ಆಗೋ ತನಕ ಈ ದೇಶದ ಜನರ ವ್ಯವಸ್ಥೆ ಪರಿಸ್ಥಿತಿ ಬದಲಾವಣೆ ಆಗೋದಿಲ್ಲ. ಜನರ ಪರಿಸ್ಥಿತಿ ಬದಲಾವಣೆ ಆಗಬೇಕು, ಈ ರೈತರ ಸಾವು ನಿಲ್ಲಬೇಕು, ಈ ಹೆಣ್ಣು ಮಕ್ಕಳ ಸಾವು ನಿಲ್ಲಬೇಕು, ಈ ಮಕ್ಕಳ ಸಾವು ನಿಲ್ಲಬೇಕಂದ್ರೆ ಇಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಪಾರದರ್ಶಕತೆ, ನೈತಿಕತೆ, ಮೌಲ್ಯಗಳ ಜೊತೆಗೆ ರಾಜಕೀಯ ಎಷ್ಟು ತನಕ ಬರೋದಿಲ್ಲವೋ ಸಮಾಜದಲ್ಲಿ, ಅಲ್ಲಿಯ ತನಕ ಈ ಸಮಾಜ ಪರಿವರ್ತನೆ ಆಗೋದಿಲ್ಲ. ಹಾಗಾಗಿ ಬಂಧುಗಳೇ, ರಾಜಕೀಯ ಇದು ಕೆಟ್ಟ ಒಂದು ಫೀಲ್ಡ್ ಅಂತ ಇದರಿಂದ ಓಡಿ ಹೋಗುವಂಥದ್ದಲ್ಲ, ಇದನ್ನು ಬಿಟ್ಟು ನಾವು ದೂರ ಹೋಗುವಂಥದ್ದಲ್ಲ. ಬದಲಿಗೆ ಈ ಕ್ಷೇತ್ರದಲ್ಲಿ ಬಂದು ಇದನ್ನು ಸುಧಾರಣೆ ಮಾಡುವಂಥದ್ದು, ಇದಕ್ಕೆ ಸರಿಪಡಿಸುವಂಥದ್ದು, ಇದು ಅದರಲ್ಲೂ ಕೂಡ ವಿಶೇಷವಾಗಿ ಯುವ ಜನರ ಕರ್ತವ್ಯ. ಇದು ಯುವ ಜನರು ಎಷ್ಟು ತನಕ ಎದುರೋದಿಲ್ಲ. ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಏನೇನೆಲ್ಲ ನಡೀತಾ ಇದೆ. SIR ಹೆಸರಲ್ಲಿ ಇನ್ನು ಏನು ಇಡೀ ದೇಶದಲ್ಲಿ ಒಂದು ಸುನಾಮಿ ರೀತಿಯಲ್ಲಿ ಇವತ್ತು ಜನರ ಹಕ್ಕು ಕಸಿಯುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಕಣ್ಣು ಮುಚ್ಕೊಂಡು ನಾವು ಕೂತ್ಕೊಂಡ್ರೆ ಈ ಸಮಾಜ ಎಲ್ಲಿಗೆ ಹೋಗುತ್ತೆ ಅಂತ ನೀವು ಊಹಿಸಿ. ನಮ್ಮ ಈ ಡೆಮೋಕ್ರೆಟಿಕ್ ರೈಟನ್ನು ಕಸಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ತಡೆದಿಲ್ಲ ಅಂದರೆ, ಅದರಲ್ಲೂ ಕೂಡ ಯಂಗ್ ಜನರೇಷನ್ ಅವರು ಇದರ ಬಗ್ಗೆ ಯೋಚನೆ ಮಾಡಿ ಅವರು ಇದರ ಡೀಪಲ್ಲಿ ಅರ್ಥ ಮಾಡಿಕೊಳ್ಳುವಂಥ, ಅಂದರೆ ಕೇವಲ ಒಂದು ವೋಟರ್ ಲಿಸ್ಟ್ ದುರಸ್ತಿಪಡಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದಲ್ಲ. ಈ ದೇಶದ ಏನು ಇವತ್ತು ಡೆಮೋಕ್ರಸಿ ಇದೆ ಅದನ್ನೇ ಬುಡಮೇಲು ಮಾಡುವಂತಹ ಒಂದು ಹುನ್ನಾರ ಇವತ್ತು ನಡೀತಾ ಇದೆ ನಮ್ಮ ದೇಶದಲ್ಲಿ. ಇದನ್ನು ನಮ್ಮ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಇದನ್ನು ಸುಧಾರಿಸುವಂತಹ ಕೆಲಸ ಎಲ್ಲಿ ತನಕ ಮಾಡೋದಿಲ್ಲವೋ ಅಲ್ಲಿಯ ತನಕ ಖಂಡಿತವಾಗಿಯೂ ಈ ದೇಶದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮಾಜದಲ್ಲಿ ಇರುವಂತಹ ನಾವು ಜವಾಬ್ದಾರಿತ ನಾಗರಿಕರು ಇವತ್ತು ಈ ದೇಶವನ್ನು, ಈ ದೇಶದ ಡೆಮೋಕ್ರಸಿಯನ್ನು, ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ನಡೀತಾ ಇರುವಂತಹ ಪರಿಸ್ಥಿತಿ ಸರಿಯಾದ ರೀತಿಯಲ್ಲಿ ಅವಲೋಕನ ಮಾಡಿದರೆ ನಮಗೆ ನಿದ್ರೆ ಬರಬಾರ್ದು, ನಮಗೆ ಊಟ ಸೇರಬಾರ್ದು ಹೊಟ್ಟೆಗೆ. ಆ ಒಂದು ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ. ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ಏನು ಕಾರ್ಪೊರೇಟ್ ಕಂಪನಿಗಳು ಅವರ ಕಪಿಮುಷ್ಟಿಯಲ್ಲಿ ಇವತ್ತು ಈ ದೇಶದ ಇಡೀ ವ್ಯವಸ್ಥೆ ಅವರ ಕೈಯಲ್ಲಿ ಬಂದುಬಿಟ್ಟಿದೆ. ಅಲ್ಲಿಂದ ಬಿಡಿಸ್ಕೊಂಡು ಈ ದೇಶವನ್ನು ಏನು ನಾವು ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾ ಇದ್ವಿ, ಆ ಒಂದು ಪೀರಿಯಡ್ ವಾಪಸ್ ತರಲಿಕ್ಕಾಗಿ, ಆ ಒಂದು ವ್ಯವಸ್ಥೆ ವಾಪಸ್ ತರಲಿಕ್ಕಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಮತ್ತು ಅದರಲ್ಲಿ ವಿಶೇಷವಾಗಿ ಯುವಕರು ಮುಂದೆ ಬರಬೇಕು, ಕೆಲಸ ಮಾಡಬೇಕು. ಮತ್ತೆ ಈ ದೇಶದಲ್ಲಿ ಮೌಲ್ಯಾಧಾರಿತ ರಾಜಕೀಯವನ್ನು ಸ್ಥಾಪಿಸಬೇಕು. ಮತ್ತೆ ಈ ದೇಶದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಿ ಜನ ನಂಬುವಂತಹ ಒಂದು ರಾಜಕೀಯ ವ್ಯವಸ್ಥೆ ವಾಪಸ್ ತರಬೇಕು. ಆವಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇರುವಂಥದ್ದು. ಹಾಗಾಗಿ ಬಂಧುಗಳೇ, ಮತ್ತೊಮ್ಮೆ ತಾವೆಲ್ಲರೂ ಏನು ಬೇರೆ ಬೇರೆ ಸಾಧನೆ ಮಾಡಿದ್ದೀರ. ವಿಶೇಷವಾಗಿ ನನಗೆ ನಮ್ಮ ಕುಕ್ಕಿಲ್ ಅವರು ಇವತ್ತು ಎಂತಹ ಮಾಧ್ಯಮ ನಮ್ಮ ಮುಂದೆ ಇದೆ ನಾವು ನೋಡ್ತಾ ಇದ್ದೀವಿ. ನಾವು ಹೆಸರೇ ಕೊಟ್ಬಿಟ್ಟಿದ್ದೀವಿ ಒಂದು ಗೋಧಿ ಮೀಡಿಯಾ ಅಂತ. ಅಂತಹ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಯತ್ನದಿಂದ ಪ್ರಾರಂಭವಾದ ಇವತ್ತು ಸನ್ಮಾರ್ಗದಿಂದ ಪ್ರಾರಂಭವಾಗಿದ್ದು ಎಡಿಟರ್ಸ್ ಪಿಕ್ ಆಗಲಿ ಅಥವಾ ಅವರ ಲೇಖನಗಳಾಗಲಿ, ಆ ಒಂದು ದೊಡ್ಡ ದೊಡ್ಡ ಗೋಧಿ ಮೀಡಿಯಾಕ್ಕೂ ಕೂಡ ಒಂದು ಕನ್ನಡಿ ತೋರಿಸುವಂತಹ ಕೆಲಸ ಸಮಾಜದಲ್ಲಿ ಅವರು ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಕ್ಕೆ ಇವತ್ತು ನಾವು ಶಕ್ತಿ ತುಂಬಬೇಕು. ಅದೇ ರೀತಿ ಯುವ ಲಾಯರ್ಗಳು ಇವತ್ತು ಎಷ್ಟು ಜನ ಇದ್ದಾರೆ ಸಮಾಜದಲ್ಲಿ, ನೂರಾರು ಜನ, ಸಾವಿರಾರು ಜನ ಇವತ್ತು ಸಣ್ಣ ಪುಟ್ಟ ಕೇಸುಗಳಲ್ಲಿ ಜೈಲೊಳಗಿದ್ದಾರೆ. ಅವರಿಗೆ ಸರಿಯಾದ ನ್ಯಾಯ ಕೊಡಿಸೋರು ಯಾರಿಲ್ಲ. ನಾವು ನೋಡ್ತಾ ಇದ್ದೀವಿ, ಉಮರ್ ಖಾಲಿದ್ 5 ವರ್ಷ ಆಯಿತು ಇವತ್ತು ಜೈಲೊಳಗಿದ್ದಾರೆ. ಇಂಥ ಹಲವಾರು ಇವತ್ತು ಯುವಕರು, ಹಲವಾರು ಅಮಾಯಕರು ಇವತ್ತು ಒಳಗಿದ್ದಾರೆ. ಅವರಿಗೆ ಸರಿಯಾದ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಇವತ್ತು ಇಲ್ಲ. ಆ ಒಂದು ಜವಾಬ್ದಾರಿ ನಾವು ತಗೋಬೇಕಾಗಿದೆ. ಸಮಾಜ ಸೇವೆ ಮಾಡುವವರು, ಬೇರೆ ಬೇರೆ ಹೆಸರಲ್ಲಿ ಸಮಾಜ ಸೇವೆ ಮಾಡುವವರು ಇವತ್ತು ಎಷ್ಟೊಂದು ಜನ ಬಡವರು, ಮನೆ ಇಲ್ಲದೆ, ಸೂರಿಲ್ಲದೆ, ಊಟ ಇಲ್ಲದೆ, ಸರಿಯಾದ ಅವರಿಗೆ ಇರುವಂಥ ವ್ಯವಸ್ಥೆ ಇಲ್ಲದೆ ಇವತ್ತು ಫುಟ್ಪಾತಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಂಥವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಇದೆಲ್ಲ ಸರ್ಕಾರ ಮಾಡಬೇಕಾಗಿದ್ದ ಕೆಲಸ. ಇದೆಲ್ಲ ಸರ್ಕಾರದ ಜವಾಬ್ದಾರಿ. ಇವತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದಕ್ಕಾಗಿ ನೀವು ಮುಂದೆ ಬಂದು ಈ ಕೆಲಸವನ್ನು, ಈ ಜವಾಬ್ದಾರಿಯನ್ನು ವಹಿಸಬೇಕಾಗಿದೆ. ತಾವೆಲ್ಲರೂ ಈ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ವಹಿಸ್ತೀರಾ ಮತ್ತು ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ತರುವಲ್ಲಿ ತಾವೆಲ್ಲರೂ ತಮ್ಮ ಪಾತ್ರವನ್ನು ನಿರ್ವಹಿಸ್ತೀರಾ ಅಂತ ಅಂಥ ಒಂದು ಶುಭಾಶಯದೊಂದಿಗೆ, ಅಂಥ ಒಂದು ನಿರೀಕ್ಷೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ವೆಲ್ಫೇರ್ ಪಾರ್ಟಿ ಜಿಂದಾಬಾದ್. CH ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರ ಸಮಿತಿಯ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ
ನಮ್ಮ ವೇದಿಕೆಯಲ್ಲಿ ಗೌರವಾನ್ವಿತ ಅಡ್ವೊಕೇಟ್ ತಾಹಿರ್ ಹುಸೇನ್ ರವರು ನಮ್ಮ ಕರೆಗೆ ಹೋಗೊಟ್ಟು ಉಳ್ಳಾಲಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಉಳ್ಳಾಲ ವೆಲ್ಫೇರ್ ಪಾರ್ಟಿಯ ವತಿಯಿಂದ ಆರ್ಥಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೂಡ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಕಾಂತ್ ಸಾಲಿನ್ರವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಉಳ್ಳಾಲ ವೆಲ್ಫೇರ್ ಪಾರ್ಟಿಯ ವತಿಯಿಂದ ಧನ್ಯವಾದವನ್ನು. ಅದೇ ರೀತಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಅಹಮದ್ ರವರು ಕೂಡ ಬೆಂಗಳೂರಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂಥ ದಿವಾಕರ್ ಅವರಿಗೂ ನಾನು ಉಳ್ಳಾಲ ವೆಲ್ಫೇರ್ ಪಾರ್ಟಿಯ ವತಿಯಿಂದ ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿ ಮುನೀರ್ ಅವರಿಗೂ ಕೂಡ ನಾನು ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲದ ಅಧ್ಯಕ್ಷರಾದಂಥ ಹುಸೇನ್ ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ಇವತ್ತಿನ ನಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಂಥ ತಮಗೆಲ್ಲರಿಗೂ ಕೂಡ ನಾನು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಆರ್ಥಿಕವಾಗಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.